ಕಳೆದ 50 ದಿನಗಳಿಂದ ತನ್ನ ಎರಡೂ ಕಣ್ಣುಗಳ ದೃಷ್ಟಿ ಕಳೆದುಕೊಂಡು ಮನೆಯಲ್ಲಿ ಚಿಂತಾಗ್ರಸ್ತರಾದ ದಲಿತ ಹಿರಿಯ ನಾಗರಿಕ ವ್ಯಕ್ತಿ ಗೋಪಾಲ ಎಂಬುವರನ್ನ ವಿಶೇಷಟ್ಟಿಯವರು ರಕ್ಷಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ದಾರೆ. ಕಳೆದ 50 ದಿನಗಳಿಂದ ತನ್ನ ಎರಡೂ ಕಣ್ಣುಗಳ ದೃಷ್ಟಿ ಕಳೆದುಕೊಂಡು ಮನೆಯಲ್ಲಿ ಚಿಂತಾಗ್ರಸ್ತರಾದ ದಲಿತ ಹಿರಿಯ ನಾಗರಿಕ ವ್ಯಕ್ತಿ ಗೋಪಾಲ ಎಂಬುವರನ್ನ ವಿಶೇಷಟ್ಟಿಯವರು ರಕ್ಷಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಮರುದೃಷ್ಟಿ ಪಡೆದ ಘಟನೆ ಅಂಬಲಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಗೋಪಾಲ್ ಅವರು ತಮ್ಮ ಪತ್ನಿಯೊಂದಿಗೆ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ದಂಪತಿಗಳಿಗೆ ಮಕ್ಕಳಿಲ್ಲ. 50 ದಿನಗಳಿಂದ ಕೆಲಸ ಮುಗಿಸಿ ಬರುವಾಗ ದೃಷ್ಟಿ ಕಳೆದುಕೊಂಡು ಮನೆಯಲ್ಲಿ ದುಃಖಿಸುತ್ತಿದ್ದರು. ಈ ವಿಷಯ ತಿಳಿದ ವಿಶ್ವೇಶ್ವರಯ್ಯವರು ಜಿಲ್ಲಾಸ್ಪತ್ರೆಗೆ ಅವರನ್ನು ದಾಖಲಿಸಿದ್ದಾರೆ. ಜಿಲ್ಲಾಸ್ಪತ್ರೆಯ ಕಣ್ಣಿನ ವೈದ್ಯರಾದ ನಿತ್ಯಾನಂದ ನಾಯ್ಕ್ ಪರೀಕ್ಷಿಸಿ ರೋಗಿಗೆ ಪ್ರೀತಿ ವಿಶ್ವಾಸದಿಂದ ಧೈರ್ಯ ತುಂಬಿ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಇವರು ಗೋಪಾಲಣ್ಣ ಅಂತ ಗಂಡ ಹೆಂಡತಿ ಇಬ್ಬರಿದ್ದಾರೆ, ಮಕ್ಕಳಿಲ್ಲ. 1.5 ತಿಂಗಳಿಂದ ಇವರ ದೃಷ್ಟಿ ಹೋಗಿತ್ತು. ಈ ಬಗ್ಗೆ ನಾನು ಮಾಹಿತಿ ಪಡೆದಿದ್ದೆ. ಕಡೆಗೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡೋಗಿ ವೈದ್ಯರ ತೋರಿಸಿದಾಗ ಒಂದು ದೇವರಂಥ ವೈದ್ಯರವರು ಡಾಕ್ಟರ್ ನಿತ್ಯಾನಂದ್ ಸರ್ ಒಳ್ಳೆ ರೀತಿಯಲ್ಲಿ ಒಂದು ಪ್ರೀತಿ ವಿಶ್ವಾಸದಲ್ಲಿ ಇವರಿಗೆ ಚಿಕಿತ್ಸೆ ಕೊಡಿಸಿ ಈಗ ಮರುದೃಷ್ಟಿ ಬಂದಿದೆ. ನಾನು ಒಂದು ರಿಕ್ವೆಸ್ಟ್ ಮಾಡೋದಂದರೆ, ಈಗ ನಮ್ಮ ಗ್ರಾಮಾಂತರ ಪ್ರದೇಶ ಇರ್ಬೋದು, ಎಷ್ಟೋ ಕಡೆ ಅಸಹಾಯಕರು ಪ್ರಾಯ ಆದಾಗ ದೃಷ್ಟಿ ಅಥವಾ ಅನಾರೋಗ್ಯದಲ್ಲಿ ಒಂದೇ ದೃಷ್ಟಿ ಇರ್ಬೋದು ಅಥವಾ ಅನಾರೋಗ್ಯ, ಈ ಎರಡು ಸಮಸ್ಯೆಗಳಿಂದ ಎಷ್ಟೋ ಜನರು ಹಾಸಿಗೆ ಹಿಡಿದು ಬದುಕು ಹಾಳಾಗ್ತಾ ಇದೆ. ಅಂಥವರನ್ನು ಸಂಬಂಧಪಟ್ಟ ಪಂಚಾಯತ್ ಇರಲಿ, ಸ್ಥಳೀಯ ಸಂಸ್ಥೆಗಳಾಗಿರಲಿ, ಅಂಗನವಾಡಿ ಕಾರ್ಯಕರ್ತರಾಗಲಿ ಗಮನಕ್ಕೆ ತಂದು ಅವರಿಗೆ ಬೇಕಾಗುವಂಥ ಮೂಲ ಚಿಕಿತ್ಸೆಯನ್ನು ಕೊಟ್ಟಲ್ಲಿ ಅವರು ಪುನಃ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ. ಇಂಥ ಅಸಹಾಯಕರು ಸಮಾಜದಲ್ಲಿ ತುಂಬ ಜನ ನೋಡಲಿಕ್ಕೆ ಸಿಗ್ತಾರೆ.